ಬೆಳ್ತಂಗಡಿ ತಾಲೂಕಿನ ಕಳಿಯ ಗ್ರಾಮದ ಕಳಿಯಬೀಡು ಎಂಬಲ್ಲಿ 8 ದಲಿತ ಕುಟುಂಬಗಳು ಟರ್ಪಾಲ್ ಹಾಸಿದ ಮನೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ. 80 ವರ್ಷ ಪ್ರಾಯದ ವೃದ್ಧರು, ಸಣ್ಣ ಮಕ್ಕಳು ಈ ಮನೆಯಲ್ಲಿ ವಾಸವಿದ್ದು ಮಳೆ ಬಿಸಿಲಿಗೆ ಹೇಗೆ ಬದುಕಬೇಕು? ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಬಿಸಿ ರೋಡ್ನ ರೋಟರಿ ಸಭಾಭವನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ SC/ST ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ದಲಿತ ಮುಖಂಡ ಬೆಳ್ತಂಗಡಿಯ ಶೇಖರ್ ಪೊಲೀಸ್ ಅಧಿಕಾರಿಗಳನ್ನ ಈ ರೀತಿ ಪ್ರಶ್ನೆ ಮಾಡಿದ್ರು. ದಲಿತರಿಗೆ ಮನೆಯನ್ನ ನಿರ್ಮಿಸಿಕೊಡುವುದಾಗಿ ಹೇಳಿ ಮನೆಯನ್ನ ಕೆಡವಲಾಗಿದೆ. ಇದರಿಂದಾಗಿ ದಲಿತರು ಮನೆಯಿಲ್ಲದೆ ಟರ್ಪಾಲಿನ ಗುಡಿಸಲಿನಲ್ಲಿ ವಾಸ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಮಾತನಾಡಿ, ಈ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗುವುದು. ಎಲ್ಲಾ ವಿಷಯವನ್ನ ಪೊಲೀಸರಿಗೆ ದೂರು ನೀಡುವ ಬದಲು ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದರೆ ಒಳ್ಳೆಯದು ಅಂತ ಹೇಳಿದರು. ಇನ್ನು ಮೂಡನನಡುಗೋಡು ಗ್ರಾಮದ ಬೊಮ್ಮಿ ಎಂಬವರ ಮನೆಗೆ ಭಾಗ್ಯಜ್ಯೋತಿ ವಿದ್ಯುತ್ ಸಂಪರ್ಕವಿದ್ದರೂ 8,594 ರೂಪಾಯಿ ಬಿಲ್ ಬಂದಿದೆ. ಬಡವರಿಗೆ ಈ ರೀತಿ ವಿದ್ಯುತ್ ಬಿಲ್ ಬಂದರೆ ಹೇಗೆ ಪಾವತಿಸೋದು ಎಂದು ವಿಶ್ವನಾಥ್ ಜಂತಿಮಾರ್ ಪ್ರಶ್ನಿಸಿದರು. ಈ ಬಗ್ಗೆ ಸಮಸ್ಯೆಯನ್ನ ಮೆಸ್ಕಾಂನ ಅಧಿಕಾರಿಗಳ ಗಮನಕ್ಕೆ ತನ್ನಿ, ಅಲ್ಲಿ ಪರಿಹಾರವಾಗದಿದ್ದರೆ ಡಿಸಿ ಅಥವಾ ಎಸಿಗೆ ದೂರು ನೀಡಿ ಎಂದು ವಿಕ್ರಮ್ ಆಮ್ಟೆ ಸಲಹೆಯನ್ನ ನೀಡಿದರು. ಇನ್ನು ಬಂಟ್ವಾಳದ 2 ಪೊಲೀಸ್ ಠಾಣೆಗಳ ಮಹಿಳಾ ಸಿಬ್ಬಂದಿಗಳಿಲ್ಲದೆ ಮಹಿಳಾ ದೂರುದಾರರಿಗೆ ತೊಂದರೆಯಾಗ್ತಾ ಇದೆ. ಮಹಿಳಾ ಸಿಬ್ಬಂದಿಗಳನ್ನು ನೇಮಿಸುವಂತೆ ಬೇಬಿ ಮೈರನಪಾದೆ ಆಗ್ರಹಿಸಿರುವ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಅಡಿಷನಲ್ ಎಸ್ಪಿ ತಿಳಿಸಿದರು. ಬ್ರಹ್ಮರಕೊಟ್ಲು ಟೋಲ್ಗೇಟ್ನಲ್ಲಿ ಫಾಸ್ಟ್ಯಾಗ್ ವಿತರಿಸುವಾಗ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸೌಜನ್ಯತೆಯಿಂದ ವರ್ತಿಸಲು ಸೂಚನೆ ನೀಡಬೇಕು ಎಂದು ನಾರಾಯಣ ಪುಂಚಮೆ ಗಮನ ಸೆಳೆದರು. ತನ್ನ ವರ್ಗದ ಜಮೀನನ್ನ ಅತಿಕ್ರಮಿಸಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ತನಗೆ ತೊಂದರೆಯಾಗಿರುವುದಾಗಿ ಬೆಳ್ತಂಗಡಿಯ ಲಾಯ್ಲಾ ನಿವಾಸಿ ನಂದಿತಾ ಆರೋಪಿಸಿದರು. ಜಮೀನು ಅತಿಕ್ರಮಿಸಿದವರ ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಮತ್ತಿತರರು ಸೇರಿಕೊಂಡು ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಅಳಲು ತೋಡಿಕೊಂಡರು. ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿ ಬೀಟ್ ಪೊಲೀಸ್ ಅಳವಡಿಸುವಂತೆ ಒತ್ತಾಯ ಕೇಳಿಬಂತು. ಅಡಿಷನಲ್ ಎಸ್ಪಿ ವಿಕ್ರಮ್ ಆಮ್ಟೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ವೇದಿಕೆಯಲ್ಲಿ ಡಿಸಿಪಿ ಡಿವೈಎಸ್ಪಿ ಕುಮಾರಸ್ವಾಮಿ, ಡಿಸಿಪಿ ಇನ್ಸ್ಪೆಕ್ಟರ್ ಗುರ್ರಾಜ್, ಬಂಟ್ವಾಳ ಪೊಲೀಸ್ ವೃತ್ತ ನಿರೀಕ್ಷಕ ಟಿಡಿ ನಾಗರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.